ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿಂದು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಪ್ರಚಾರ ನಡೆಸಿದರು. ಇಂದು ಬೆಳಗ್ಗೆಯಿಂದಲೇ ಚುನಾವಣಾ ಪ್ರಚಾರ ಕಾರ್ಯ ಆರಂಭಿಸಿದ್ದು ಮತಯಾಚನೆಯಲ್ಲಿ ತೊಡಗಿದ್ರು. ಬೆಳಗ್ಗೆ ಶಿರಾ ಗೇಟ್ ಬಳಿ ಕನಕದಾಸರ ಪ್ರತಿಮೆಗೆ ಹೂಮಾಲೆ ಅರ್ಪಿಸಿ ಪ್ರಚಾರಕ್ಕೆ ಚಾಲನೆ ನೀಡಿದರು. ಇಂದು ಸಂಜೆಯವರೆಗೂ ನಡೆದ ಪ್ರಚಾರ ಕಾರ್ಯದಲ್ಲಿ ನಗರ ವಿಧಾನಸಭಾ ಕ್ಷೇತ್ರದ ಜ್ಯೋತಿ ಗಣೇಶ್, ಸ್ಥಳೀಯ ಬಿಜೆಪಿ ನಾಯಕರು ಭಾಗವಹಿಸಿದ್ದರು. ಇದೇ ವೇಳೆ ಜೆಡಿಎಸ್ ಮುಖಂಡರು ಹಾಗೂ ಬಿಜೆಪಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಹುಲಿ ನಾಯಕರು ಕೂಡ ಹಾಜರಿದ್ದರು. ನಮಸ್ಕಾರ. ಹೇಳೋಣ ಸರ್ಕಲ್ ಬನ್ನಿ ಬನ್ನಿ. ಈ ಕಡೆ ಬರೋಣ, ಈ ಕಡೆ ಬರೋಣ ಸ್ವಲ್ಪ. ನಿಮಿಷ ಅಣ್ಣ, ಒಂದು ಜಾಗ ಬಿಡೋಣ ಹಂಗೆ ನಿಮಿಷ ಬಂದ್ಬಿಡೋಣ.